ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಾಗಿ ಕಡೇಶಿವಾಲಯದಿಂದ ಯಾತ್ರೆಗೈಗೊಂಡ 30 ಸದಸ್ಯರನ್ನು ಒಳಗೊಂಡ ತಂಡ ಶಬರಿಮಲೆ ದೇವಸ್ಥಾನದಲ್ಲಿ ಪೂಂಕವಣಂ ಟ್ರಸ್ಟ್ ಮೂಲಕ ದೇವಾಲಯವನ್ನು ಸ್ವಚ್ಛಗೊಳಿಸುವುದರ ಜೊತೆಗೆ ಅನಗತ್ಯ ವಸ್ತುಗಳನ್ನು ದೇವರ ಹೆಸರಿನ ಸಮರ್ಪಿಸಿ ತದನಂತರ ಕಸದ ಬುಟ್ಟಿಗೆ ಎಸೆಯುವ ಬಗ್ಗೆಯೂ ಅರಿವು ಮೂಡಿಸಿದೆ. ಸ್ವಚ್ಛ ಶಬರಿಮಲೆ ಅಭಿಯಾನಕ್ಕೆ ದೇವಳದ ಆಡಳಿತ ಮಂಡಳಿ ಹಾಗೂ ಸ್ಥಳೀಯ ಪೊಲೀಸ್ ಇಲಾಖೆ ಸಾಥ್ ನೀಡಿದ್ದು ಸಂಸ್ಥೆಗೆ ಪ್ರಶಂಸೆ ವ್ಯಕ್ತವಾಗಿದೆ. ಹೀಗಿರುವಾಗ ನಾವು ಏನು ಮಾಡಬೇಕಂತ ಹೇಳಿದರೆ, ಸನ್ನಿಧಾನದಲ್ಲಿ ಅದು ಒಂದಿಷ್ಟು ಕೆಲಸಗಳನ್ನು ಈ ಟೀಮ್ ಯುವಶಕ್ತಿ, ಟೀಮ್ YSK ಕಡೇಶಿವಾಲಯ ಅಂತ, ಟೀಮ್ YSK ಕಡೇಶಿವಾಲಯದವರು, ಬಂಟ್ವಾಳ ತಾಲೂಕು, ಕರ್ನಾಟಕ ಸ್ಟೇಟ್, ಇವರು ಮಾಡಿದಾಗೆ ನಾವು ಸ್ವಲ್ಪ ಸ್ವಯಂ ಸೇವೆ ಮಾಡಿ ಸ್ವಚ್ಛ ಭಾರತ, ಈ ಮೋದಿಯವರು ತಂದಂಥ ಈ ಒಂದು ಒಳ್ಳೆಯ ಯೋಜನೆಗೆ ನಾವು ಸಹ ಸ್ವಲ್ಪ ಕೆಲಸ ಮಾಡಿದರೆ ಇಂಥ ಎಲ್ಲ ಪುಣ್ಯಕ್ಷೇತ್ರಗಳೆಲ್ಲ ಒಂದಷ್ಟು ಶುಚಿತ್ವವಾಗಿ ನಮಗೆ ಏನೋ ಸ್ವಲ್ಪ ಪುಣ್ಯದ ಭಾಗ ದೊರಕಬಹುದು ಅಂತ ಹೇಳುವುದು. ಸಾಧಾರಣ ಈಗ ನೋಡಿ, ಈ ಸನ್ನಿಧಿಗೆ ಹೋಗುವಂಥ ದಾರಿ, ಇದರಲ್ಲಿ ಭಕ್ತರುಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ತಮ್ಮ ಇರುಮುಡಿ ಚೀಲಗಳನ್ನು ಬಿಚ್ಚಿಬಿಟ್ಟು ಒಂದಿಷ್ಟು ಏನೋ ಅದರಲ್ಲಿ ಕಸ, ಹೂವಿನ ಎಸಳುಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಅವರು ಸ್ವಚ್ಛ ಮಾಡುವಂಥ ಗಮನದಲ್ಲಿ ಇರೋದಿಲ್ಲ. ಅವರದ್ದು ಏನಾಗುತ್ತೆ ಅಂತೇಳಿದರೆ, ನನಲಾತಿ ಜನಕ್ಕೂ ದಾದ ಶಬರಿಮಲೆಗೆ ಬರ್ತೀನಿ